ಬಂಟ್ವಾಳದ ಪುರಸಭಾ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಒಣಕಸವನ್ನು ಮಾರ್ಚ್ 15ರಿಂದಲೇ ಸಜಿಪನಡು ಗ್ರಾಮದ ಕಂಚಿನಡ್ಕ ಪದವಿನಲ್ಲಿರುವ ಪುರಸಭೆಯ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ವಿಲೇವಾರಿ ಮಾಡಬೇಕು. ಈ ಸಂದರ್ಭ ಯಾರಾದರೂ ಅಡ್ಡಿಪಡಿಸಿದಲ್ಲಿ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಂಗಳೂರು ಸಹಾಯಕ ಆಯುಕ್ತ ಪುರಸಭೆಯ ಆಡಳಿತಾಧಿಕಾರಿ ಮದನ್ ಮೋಹನ್ ಸಿ ಆದೇಶವನ್ನ ನೀಡಿದ್ದಾರೆ. ಕಂಚಿನಡ್ಕ ಪದವಿನಲ್ಲಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಕಸ ವಿಲೇವಾರಿ ಮಾಡುವ ಬಗ್ಗೆ ಸ್ಥಳೀಯರ ವಿರೋಧದ ಹಿನ್ನೆಲೆಯಲ್ಲಿ ಬಂಟ್ವಾಳ ಪುರಸಭೆಯ ಸಭಾಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರ ವಿಶೇಷ ಸಭೆಯಲ್ಲಿ ಅವರು ಅಧಿಕಾರಿಗಳಿಗೆ ಈ ಸೂಚನೆಯನ್ನ ನೀಡಿದರು. ಕಂಚಿನಡ್ಕ ತ್ಯಾಜ್ಯ ಸಂಸ್ಕರಣಾ ಘಟಕದ ನಿರ್ಮಾಣದ ಹಿನ್ನೆಲೆಯಲ್ಲಿ ಈವರೆಗೆ ಸ್ಥಳೀಯ ಬಹುತೇಕ ಬೇಡಿಕೆಗಳನ್ನು ಈಡೇರಿಸಲಾಗಿದೆ. ಯಾವ ಉದ್ದೇಶಕ್ಕಾಗಿ ಕಂಚಿನಡ್ಕ ಪದವಿನಲ್ಲಿ 8 ಎಕರೆ ಜಮೀನನ್ನು ಮೀಸಲಿಡಲಾಗಿದೆಯೋ ಆ ಉದ್ದೇಶಕ್ಕೆ ಬಳಸಬೇಕು ಎನ್ನುವ ನ್ಯಾಯಾಲಯದ ಆದೇಶವನ್ನ ಪಾಲಿಸಬೇಕು. ಒಂದು ವೇಳೆ ಪಾಲಿಸದೇ ಹೋದರೆ ಅದು ನ್ಯಾಯಾಂಗ ನಿಂದನೆಯಾಗುತ್ತದೆ. ಆದ್ದರಿಂದ ಮಾರ್ಚ್ 15ರಿಂದಲೇ ಪೊಲೀಸರ ಸಹಕಾರ ಪಡೆದು ಕಂಚಿನಡ್ಕ ಪದವಿನಲ್ಲಿ ಒಣ ಕಸವನ್ನ ವಿಲೇವಾರಿ ಮಾಡಬೇಕು. ಅಲ್ಲಿನ ಆವರಣ ಗೋಡೆಯ ಸುತ್ತ ಅಗತ್ಯವಿರುವಷ್ಟು ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಜೊತೆಗೆ ಸ್ಥಳೀಯರ ಬೇಡಿಕೆಯನ್ನ ಈಡೇರಿಸಿ ಅವರಿಗೂ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಎಸಿ ಖಡಕ್ ಆದೇಶವನ್ನ ಮಾಡಿದ್ರು. ಒಂದು ವಾರ ಬಿಟ್ಟು ಸ್ವತಃ ಸ್ಥಳ ಪರಿಶೀಲನೆ ನಡೆಸಿ ಸ್ಥಳೀಯರಿಗೂ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸುವುದಾಗಿ ಎಸಿ ಸ್ಥಳೀಯ ಮುಖಂಡರಿಗೆ ಭರವಸೆಯನ್ನ ನೀಡಿದ್ರು. ಬೇರೆ ಕಡೆ ಆಯ್ತಲ್ಲ, ಸ್ಕೂಲ್ ಮುಗಿದೀಗ ಬೇರೆ ಒಂದು ಎಲ್ಲ ರೆಡಿ ಆದ್ಮೇಲೆ ಶಿಫ್ಟ್ ಮಾಡ್ಬೋದು. ಮತ್ತೆ ಅದನ್ನು ಎಷ್ಟು ಸಸಿಗಳು ನೆಟ್ಟಿದ್ದಾರೆ, ಸಸಿಗಳು ಅಂದ್ರೆ ಬೇರೆ ಎಷ್ಟು ಮೀಟರ್ ಆಳಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟು ಆಳಕ್ಕೆ ಹೋಗ್ತಂದ್ರೆ ಅದು ನೆಟ್ಟಾಗ್ತಾನೆ ಒಳಗಡೆ ಹೋದ್ರೆ ಗಾಂಜಾ ಮತ್ತು ಇದನ್ನು ಸೇವನೆ ಮಾಡಲಿಕ್ಕೆ ಸ್ಥಳೀಯ ಮುಖಂಡರಾದ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಯಶವಂತ ದೇರಾಜೆ ಹಾಗೂ ಅಬೂಬಕರ್ ಎಸ್ ಮಾತನಾಡಿ, ಕಂಚಿನಡ್ಕ ಪದವಿನ ಘಟಕದಲ್ಲಿ ವೈಜ್ಞಾನಿಕವಾಗಿ ತ್ಯಾಜ್ಯ ಘಟಕ ಆರಂಭಿಸುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಅಲ್ಲಿನ ನಿವಾಸಿಗಳಿಗೆ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಪ್ರತ್ಯೇಕ ಜಮೀನು ಒದಗಿಸಬೇಕು. ಪರಿಸರಕ್ಕೆ ತೊಂದರೆಯಾಗದಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಪಾಲಿಸಬೇಕು. ಕೊಳಚೆ ನೀರು ಭೂಮಿಗೆ ಇಂಗದಂತೆ ವ್ಯವಸ್ಥೆ ಕಲ್ಪಿಸಬೇಕು. ಮಳೆ ನೀರು ಬೀಳದಂತೆ ಶೆಲ್ಟರ್ ನಿರ್ಮಿಸಬೇಕು. ಪಂಚಾಯಿತಿಗೆ ಮಾಹಿತಿ ನೀಡದೆ ಏಕಾಏಕಿ ಲಾರಿಯಲ್ಲಿ ಕಸವನ್ನು ತಂದು ಹಾಕುವುದು ಸರಿಯಲ್ಲ ಎಂದರು. 9 ವರ್ಷದಿಂದ ಸರ್ಕಾರ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಬೇಕಿತ್ತು. ಪಾಪದವರು ಅಂದರೆ ಅವರಿಗೆ ನಿಲ್ಲಾಡೋದು ಇನ್ನೊಂದು ಆಶ್ರಯದ ಮನೆ ಅಂತ ಅವರಿಗೆ ಸೈಟ್ ಕೊಟ್ಟು ಬೇರೆ ಕಡೆ ವ್ಯವಸ್ಥೆ ಮಾಡಬೇಕಿತ್ತು. ಇದು 9ರಲ್ಲಿ ಸದನ ಸಮಿತಿಗೆ ಹೋಗಿದ್ದಾರೆ, ಹೈಕೋರ್ಟ್ಗೆ ಹೋಗಿದೆ, 3 ಸರ್ತಿ ಸುಪ್ರೀಂ ಕೋರ್ಟಿಗೆ ಇದು ಮಾಡಿದ್ದಾರೆ. ಮಂಗಳೂರಿನವರಿಗೆ ಕಸ ಹಾಕಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ನಾವು ಈಗ ಇವರು ಬಂದ ನಂತರ ಈಗ ಸಾವಯವ ಗೊಬ್ಬರ ಅಂತೇಳಿ ಹಸಿ ಕಸ ಇಲ್ಲಿ ಗೊಬ್ಬರ ಮಾಡ್ತಾ ಇದ್ದೇವೆ. ಎಷ್ಟು ಮುನ್ಸಿಪಾಲಿಟಿ ಹತ್ತಿರದಲ್ಲಿ ನಮಗೆ ಗೊಬ್ಬರ ಮಾಡುವಾಗ ಇದಕ್ಕೆ ಪ್ರತಿಕ್ರಿಯಿಸಿದ ಸಹಾಯಕ ಆಯುಕ್ತರು ವೈಜ್ಞಾನಿಕ ಕಸ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕಳೆದ ಬುಧವಾರ ಮುಖ್ಯಾಧಿಕಾರಿಯವರ ಸೂಚನೆ ಮೇರೆಗೆ ಸಂಸ್ಕರಣಾ ಘಟಕಕ್ಕೆ ಕಸ ವಿಲೇವಾರಿ ಮಾಡಲು ತೆರಳಿದ್ದ ಸಿಬ್ಬಂದಿಗಳಿಗೆ ಜೀವ ಬೆದರಿಕೆ ಒಡ್ಡಿ ಅವಾಚ್ಯ ಶಬ್ದಗಳಿಂದ ಸ್ಥಳೀಯರು ನಿಂದಿಸಿರುವುದನ್ನು ಗಂಭೀರವಾಗಿ ಪರಿಗಣಿಸಿದ ಸಹಾಯಕ ಆಯುಕ್ತರು ಘಟಕದೊಳಗೆ ಪ್ರವೇಶ ಮಾಡಿ ಅಡ್ಡಿಪಡಿಸಿದ್ದಲ್ಲದೆ ಪೌರ ಕಾರ್ಮಿಕರನ್ನು ನಿಂದಿಸಲು ಅಲ್ಲಿದ್ದವರಿಗೆ ಅಧಿಕಾರ ನೀಡಿದವರು ಯಾರು? ನಮ್ಮ ಸಿಬ್ಬಂದಿಗಳಿಗೆ ಭದ್ರತೆ ಬೇಕು. ಅವರಿಗೆ ತೊಂದರೆಯಾದರೆ ನಾನು ಬಿಡುವುದಿಲ್ಲ ಎಂದು ಖಡಕ್ ಎಚ್ಚರಿಕೆಯನ್ನು ಸ್ಥಳೀಯ ಮುಖಂಡರಿಗೆ ನೀಡಿದರು. ಸರ್ಕಾರ ಇರೋದನ್ನ ನಿಮಗೆ ವ್ಯವಸ್ಥೆ ಮಾಡ್ಕೊಡ್ಬೋದು. ಇಲ್ಲೇ ಬೇಕು ನನಗೆ ಮನೆ ಅಂತಂದ್ರೆ ಅದಾಗಲ್ಲ. ರಿಹ್ಯಾಬಿಲಿಟೇಷನ್ ಅಲ್ಲೇ ಕೇಳ್ತಾ ಇಲ್ಲ, ಅದಕ್ಕೆ ವ್ಯವಸ್ಥೆ ಆಗಲಿಲ್ಲ. ಕೊಡ್ತಾರೆ ಅಂತ ಹೇಳೋದಕ್ಕೆ ಎಲ್ಲಿ ವ್ಯವಸ್ಥೆ ಆಗಿದೆ, ಅದನ್ನು ಮನೆ ವ್ಯವಸ್ಥೆ ಆಗಿದೆ. ಎಷ್ಟು ಸಸಿಗಳನ್ನು ಮಾಡಲಾಗಿದೆ, ಎಷ್ಟು ಸಸಿಗಳನ್ನು ನೆಟ್ಟಿದ್ದಾರೆ, ಎಷ್ಟು ಮನೆಗಳನ್ನು ಮಾಡಿದ್ದಾರೆ. ಆಯ್ತು, ಎಲ್ಲಿ 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 ಸ್ಕೂಲ್ ಪುನರ್ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ನಾವು ವಿಲ್ ಸ್ಟಾರ್ಟ್ ಫ್ರಮ್ ಟುಮಾರೋ ಮಾರ್ನಿಂಗ್. ಇಫ್ ಯು ಫೀಲ್ ದೇರ್ ಇಸ್ ಎನಿಥಿಂಗ್ which is against the law or against the order which is passed by the High Court,
ಯು ಗೋ ಆನ್ ಕಂಟೆಂಟ್ ಅಗೇನ್ಸ್ಟ್ ಅಷ್ಟೇ, ಇನ್ನೇನು ಹೇಳಿಕ್ಕಾಗ್ತದೆ. ನಾವು ನಾಳೆ ಕೆಲಸಕ್ಕೆ ಸಭೆಯಲ್ಲಿ ಸಹಾಯಕ ಆಯುಕ್ತ ಮದನ್ ಮೋಹನ್ ಸಿ, ತಹಶೀಲ್ದಾರ ರಶ್ಮಿ ಎಸ್ಆರ್, ಪುರಸಭಾ ಮುಖ್ಯಾಧಿಕಾರಿ ಲೀನಾ ಬ್ರಿಟೋ, ಪ್ರೊಬೇಷನರಿ ಎಎಸ್ಪಿ ರಂಜಿತ್, ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ, ಇಂಜಿನಿಯರ್ ಡೊಮ್ಯಾನಿಕ್ ಡಿಮೆಲ್ಲೋ, ಗ್ರಾಮಾಂತರ ಎಸ್ಐ ಪ್ರಸನ್ನ, ಜಿಲ್ಲಾ ಪಂಚಾಯತ್ ಸದಸ್ಯ ರವೀಂದ್ರ ಕಂಬಳಿ, ಪುರಸಭಾ ಸದಸ್ಯ ಗೋವಿಂದ ಪ್ರಭು, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಯಶವಂತ ದೇರಾಜೆ, ಪುರಸಭಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.